ಹಾಯ್ ನಮಸ್ಕಾರ ವೀಕ್ಷಕರು, ಇದು ನಮ್ಮ DRP ನಮ್ಮ ಸೂಡಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂಡಿಸಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಕೀಲಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬ ಟೈಮ್ ಆಯಿತು ನೀವು ನಮ್ಮ ಸೂಡಿಸಿ ತುಂಬ ಸಮಯ ಆಯಿತು. ಹೌದು, ದೂರ ಹೋಗಿದ್ರಿ? ನಾನು ಜಗನ್ನಾಥಪುರಿಗೆ ಹೋಗಿದ್ದೆ. ಜಗನ್ನಾಥಪುರಿಗೆಲ್ಲ ಹೋಗಿದ್ರಲ್ಲ? ಓಕೆ, ಅಂದರೆ ದೇವರ ದರ್ಶನ ಮಾಡಿ ಬಂದಾಯ್ತು. ದೇವರ ದರ್ಶನ ಎಲ್ಲ ಮಾಡಿ ಬಂದ್ರಲ್ಲ. ಏನು ಸ್ಪೆಷಲ್ ಇವತ್ತು ಹಾಗಾದರೆ ಅಡುಗೆ? ಇವತ್ತು ಇದು ಪ್ರಾನ್ಸ್ ಘೀ ರೋಸ್ಟ್ ಮತ್ತೆ ಗ್ರೀನ್ ಮಸಾಲ ಅವಲಕ್ಕಿ. ಗ್ರೀನ್ ಮಸಾಲ ಅವಲಕ್ಕಿ ಇದು ಗಮ್ಮತ್ತಿರ್ಬೋದು. ಅಂದರೆ ಗ್ರೀನ್ ಮಸಾಲ ಅಂತ ಹೇಳಿದ್ರೆ ಹೇಗೆ? ಗ್ರೀನ್ ಮಸಾಲ ಮಾಡೋದು, ಅದರಲ್ಲಿ ಎಲ್ಲ ಸೊಪ್ಪು ಎಲ್ಲ, ಕರಿ ಲೀವ್ಸ್, ಕೊರಿಯಾಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ, ಗ್ರೀನ್ ಏನೆಲ್ಲ ಉಂಟು ಗ್ರೀನ್ ಚಿಲ್ಲಿ ಎಲ್ಲ ಗ್ರೀನ್ ಹಾಕಿ ಗ್ರೀನ್ ಮಸಾಲ ಅವಲಕ್ಕಿ ಅಲ್ಲ ಇದು? ತೆಂಗಿನಕಾಯಿ ಹಾಕ್ಲಿಕ್ಕೆ ಉಂಟು ಸ್ವಲ್ಪ. ತೆಂಗಿನಕಾಯಿ ಹಾಕಿ. ಓಕೆ, ಒಂದು ಗ್ರೀನ್ ಮಸಾಲ ಅವಲಕ್ಕಿ, ಇನ್ನೊಂದು ಸ್ಪೆಷಲ್ ಆಗಿ ಪ್ರಾನ್ಸ್ ಇದು ಘೀ ರೋಸ್ಟ್. ಪ್ರಾನ್ಸ್ ಘೀ ರೋಸ್ಟ್. ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಹೌದು. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ಯಾವುದು? ಪ್ರಾನ್ಸ್ ಘೀ ರೋಸ್ಟ್. ಪ್ರಾನ್ಸ್ ಘೀ ರೋಸ್ಟ್ ಅಲ್ಲ? ಅಂದರೆ ಘೀ ರೋಸ್ಟ್ ಅಂತ ಹೇಳಿದಾಗ ಈಗ ಅದಕ್ಕೆ ತುಪ್ಪದಲ್ಲೇ ಮಾಡಬೇಕು ಅಂತ? ತುಪ್ಪದಲ್ಲಿ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಲ್ಲ. ಹಾಗಾದರೆ ಪ್ರಾನ್ಸ್ ಅಂತ ನೀವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ? ಪ್ರಾನ್ಸ್ ಕ್ಲೀನ್ ಮಾಡಿ ತಂದೇನೆ. ಓಕೆ, ಅದಕ್ಕೆ ಈಗ ಬೌಲಿಗೆ ಹಾಕ್ಕೊಳ್ತೇನೆ. ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡಬೇಕಲ್ಲ? ಎಸ್, ದೊಡ್ಡ ದೊಡ್ಡ ಪ್ರಾನ್ಸ್ ಇಟ್ಕೊಂಡಿದ್ದೀರಾ. ಅದನ್ನು ಅಷ್ಟೊಂದು ಅರ್ಧ ಕಿಲೋ ಉಂಟಾ? ಅರ್ಧ ಕಿಲೋ ಉಂಟು. ಅರ್ಧ ಕಿಲೋ ಉಂಟು. ಅರ್ಧ ಕಿಲೋ ಉಂಟು. ಓಕೆ, ಇವತ್ತಾಗಾದರೆ ಗಮ್ಮತ್ತಾಗಿ ಪ್ರಾನ್ಸ್. ಫಸ್ಟಿಗೆ ಸ್ವಲ್ಪ ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಥರ ಗೀ ರೋಸ್ಟಿಗೆಲ್ಲ ಬರುವಾಗ ಈ ಥರ ಪೇಸ್ಟ್ ಹಾಕಿದರೆ ಚೆನ್ನಾಗಿರುತ್ತಲ್ಲ, ಶುಂಠಿ ಬೆಳ್ಳುಳ್ಳಿ. ಮತ್ತು ಅರಸಿನ. ನಾನ್ ವೆಜ್ ಅಂತ ಬಂದಾಗ ಅರಿಶಿನ ಪೌಡರ್ ಬೇಕೇ ಬೇಕು ನಾನ್ ವೆಜ್ಜಿಗೆ. ಆಯಿತಾ? ಈಗ ಮೊಸರು ಹಾಕ್ತೀರಾ? ಸ್ವಲ್ಪ ಮೊಸರು ಹಾಕ್ಲಿಕ್ಕೆ ಉಂಟು. ದಪ್ಪ ಮೊಸರಲ್ಲ? ಓಕೆ. ಇದು ಮೊಸರಲ್ಲೇ ಮ್ಯಾರಿನೇಟ್ ಮಾಡಬೇಕು? ಹೌದು. ನೋಡ, ಸ್ವಲ್ಪ ಬೇಕಾದ್ರೆ ನಾನು ಮಿಕ್ಸ್ ಮಾಡಿ ನೋಡ್ತೇನೆ. ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟಿಗೆ. ಏಕೆ ಮಸಾಲ ಬೇರೆ ಏನು ಹಾಕ್ಲಿಕ್ಕಿಲ್ಲ? ಮತ್ತೆ ಇದು ನಾನು ಅವ್ರದ್ದು ಗೀ ರೋಸ್ಟ್ ಮಸಾಲ ಅಷ್ಟೇ ಹಾಕ್ಲಿಕ್ಕೆ, ಮತ್ತೆ ಇನ್ನೇನು ಹಾಕ್ಲಿಕ್ಕಿಲ್ಲ. ಇನ್ನು ಕರಿ ಲೀವ್ಸ್ ಮತ್ತೆ ಇದು ಹಾಕಬೇಕು, ಗಾರ್ಲಿಕ್, ಬೆಳ್ಳುಳ್ಳಿ. ಹಾಗಾದ್ರೆ ಇದು ಈಸಿ ನೋಡಿ ಅಲ್ಲ? ಈಸಿ ಉಂಟು. ಆ್ಯಕ್ಚುಲಿ ನಾನು ಅವರದ್ದು ಮಸಾಲೆ ಏನು ಗೀ ರೋಸ್ಟ್ ಮಸಾಲೆ ಇದ್ದರೆ ಆಯಿತು, ರಪ್ಪ ಆಗುವಂಥ. ಮತ್ತು ಮೊಸರು ಅಂತೂ ಎಷ್ಟು ಹಾಕ್ತಾ ಇದ್ದೀರಿ ಈಗ? ಓಕೆ, ಇದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಅರ್ಧ ಗಂಟೆ ಇಡಬೇಕು. ಓಕೆ, ಅಂದರೆ ಈಗ ನಾನು ಅವ್ರ ಮಸಾಲೆ ಆಮೇಲೆ ಲಾಸ್ಟಿಗೆ ಹಾಕೋದಾ? ಲಾಸ್ಟಿಗೆ ಹಾಕೋದು, ಈಗ ಹಾಕ್ಲಿಕ್ಕಿಲ್ಲ. ಮತ್ತೆ ತುಪ್ಪದಲ್ಲಿ ಫ್ರೈ ಮಾಡಲಿಕ್ಕೆ ಇದನ್ನು ಮೇಲ್ಗಡೆಯಿಂದ ಹಾಕೊಳ್ಳೋದಾ? ಹೌದು, ಇದನ್ನು ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ಈಗ ನೆನೆಬೇಕಲ್ಲ? ಓಕೆ, ಈಗ ಅರ್ಧ ಗಂಟೆ ಆಯಿತು. ಓಕೆ, ಈಗ ಆಲ್ಮೋಸ್ಟ್ ರೆಡಿ ಅಲ್ಲ? ಓಕೆ, ಬಾಣಲೆ ಇಡಿ. ಹಾಗಾದರೆ ಈಗ ನಾವು ಈ ಥರದ್ದು ಗೀ ರೋಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ನಾವು ಮೊದಲೇ ರೆಡಿ ಮಾಡಿ ಇಡಬೇಕಲ್ಲ, ಆಮೇಲೆ ನಾವು ಅಡುಗೆ ಸ್ಟಾರ್ಟ್ ಮಾಡಿ. ಊಟ ಅಲ್ಲಿ ರೆಡಿ ಆಗ್ತಾ ಇರುವಾಗ ಈ ಕಡೆ ಮಾಡಿದ್ರೆ ಆಗಲ್ಲ, ಅರ್ಧ ಗಂಟೆ ನಾವು ಈ ಥರ ರೆಡಿ ಮಾಡಿ ಇಡಬೇಕು, ಅರ್ಧ ಗಂಟೆ. ಓಕೆ, ಹಾಗಾದ್ರೆ ಈಗ ಬಾಣಲೆ ಇಡಿ. ಓಕೆ, ಹೆಚ್ಚು ಹೊತ್ತು ಇಡಬೇಕಂತಿಲ್ಲ. ನಾನು ಅವ್ರದ್ದು ಮಸಾಲ ಸ್ಟ್ರಾಂಗ್ ಉಂಟಲ್ಲ, ಹಾಗಾಗಿ ಒಲೆ ಉರಿಸ್ಬೇಕಲ್ಲ. ಈಗ ತುಪ್ಪ ಹಾಕೋದಿಲ್ಲ? ಸ್ವಲ್ಪ ತುಪ್ಪ ಹಾಕಿ. ನಾವು ತುಪ್ಪ ಅಂತ ಬಂದಾಗ KCಯವರ ಶುದ್ಧ ಹಸಿನ ತುಪ್ಪ ಜಾಸ್ತಿ ಬೇಕಾಗುತ್ತಾ? ಬೇಕು. ಗೀ ರೋಸ್ಟ್ ಅಂದರೆ ಗೀಯಲ್ಲೇ ಮಾಡಲಿ. ಗೀ ರೋಸ್ಟ್ ಅಂದರೆ ಗೀಯಲ್ಲೇ ಮಾಡಲಿಕ್ಕೆ ಅಲ್ಲ? ಗೀ ರೋಸ್ಟ್ ಅಂದರೆ ಗೀಯಲ್ಲಿ. ಓಕೆ, ಸಾಕು. ತುಪ್ಪ ಅಂತೂ ಬಿಸಿ ಆಗ್ತಾ ಉಂಟು. ಇದೆಲ್ಲ ಯಾವುದು ಊಟದ ಜೊತೆಗೆ ಹೇಗೆ? ದೋಸೆ, ಚಪಾತಿ, ಊಟಕ್ಕೆ ಎಲ್ಲದಕ್ಕೆ ಸಾಕು. ದೋಸೆಗೆ ಒಳ್ಳೆಯದಾಗಲ್ಲ ಅಂತಲ್ಲ? ಅಂದರೆ ಈಗ ಸ್ವಲ್ಪ ಗಸಿ ಟೈಪ್ ಬರುತ್ತೆ ಹೇಗೆ? ಸ್ವಲ್ಪ ಗಸಿ ಓಕೆ, ಅಂದರೆ ಗಸಿ ಟೈಪ್ ಬರಲಿಕ್ಕೆ ಇದಕ್ಕೆ ಏನು ತೆಂಗಿನಕಾಯಿ ಹಾಕ್ಲಿಕ್ಕೆ ಉಂಟಾ ಹೇಗೆ? ಇಲ್ಲ, ಮತ್ತೆ ಅದು ಮೊಸರು ಹಾಕಿದೆಲ್ಲ ಅದೆಲ್ಲೇ ಬರುತ್ತೆ ಆ ಥರ? ಓಕೆ, ಹಾಗಾದರೆ ಈಗ ನಾರ್ಮಲ್ ಆಗಿ ನೀರು ದೋಸೆ ಎಲ್ಲ ಮಾಡಿದಾಗ ನೀರು ದೋಸೆ ತುಂಬ ಒಳ್ಳೆಯದಾಗ್ತದೆ, ಚೆನ್ನಾಗಿರುತ್ತೆ, ಬೆಸ್ಟ್ ನೀರು ದೋಸೆಗೆ. ಓಕೆ, ಕಾಯ್ತಲ್ಲ ಮಿಸ್ ಆಯ್ತಲ್ಲ? ಓಕೆ, ನಾನೀಗ ಹಾಕ್ತೇನೆ. ಓಕೆ, ಫ್ರೈ ಆಗಲಿಕ್ಕೆ ಎಲ್ಲ ಹಾಕೋದು. ಸ್ವಲ್ಪ ನೀರು ಹಾಕ್ಲಿಕ್ಕೆ ಉಂಟು ಮತ್ತೆ. ನೀರು ಆ್ಯಡ್ ಮಾಡ್ಲಿಕ್ಕೆ ಉಂಟಾ? ಹೌದು. ಓಕೆ, ನಾನು ಅಂದರೆ ಗೀ ರೋಸ್ಟ್ ಅಂತಾಗ ತುಪ್ಪದಲ್ಲೇ ಮಾತ್ರ ಅಂತ ಹಾಕ್ತಿದ್ದೀನಿ ಅಂತ.
ಸ್ವಲ್ಪ ನೀರು ಹಾಕಿ ಬೇಯಿಸಲಿಕ್ಕೆ ಅದು ಅದು ಅವಾಗ ಸಾಫ್ಟ್ ಆಗ್ತದೆ. ಹಾಂ, ಓಕೆ ಓಕೆ ಓಕೆ. ಹಾಗಾದರೆ ತುಪ್ಪದಲ್ಲಿ ಫಸ್ಟಿಗೆ ಈ ಥರ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು. ಹೌದು. ಓಕೆ. ಅದು ಇದು ಉಂಟಲ್ಲ ಪ್ರಾನ್ಸ್ ರೌಂಡ್ ಆಗಬೇಕು. ಹಾಂ, ಓಕೆ. ಅಂದರೆ ಫ್ರೈ ಆಗಿ ಫ್ರೈ ಆಗಿ ರೌಂಡ್ ಆಗಬೇಕು, ಅಷ್ಟು ತನಕ ಫ್ರೈ ಮಾಡಿ. ಅಷ್ಟು ತನಕ ಫ್ರೈ ಫ್ರೈ ಮಾಡಿ. ಓ, ಅದು ಹಾಗೆ ರೌಂಡು ಈ ಥರ ಫ್ರೈ ಮಾಡುವಾಗ ಆಗ್ತಾ? ಹೌದು ಹೌದು. ಫ್ರೈ ಮಾಡುವಾಗ ಅದು ರೌಂಡ್ ರೌಂಡ್ ಆಗ್ತದೆ. ಈ ಥರ ಮೊಸರು ಹಾಕಿದಾಗ ಸ್ವಲ್ಪ ಹುಳಿ ಬರಲ್ವಾ ಹೇಗೆ? ಇಲ್ಲ, ಏನಾಗಲ್ವಾ? ಒಳ್ಳೆದಾಗ್ತದೆ. ಓಕೆ. ಮಾಡಿ ನಂತರ ತಿಂದು ನೋಡಿ ಅಂತ ಹೇಳ್ತಿದ್ದೀರಾ? ತಿಂದು ನೋಡಿ. ಆ್ಯಕ್ಚುಲಿ ಪ್ರಾನ್ಸ್ ಬೇಗ ಬೇಯ್ತದ ಅಂತಲ್ಲ? ಬೇಗ ಬೇಯ್ತದೆ. ಅದು ನೋಡಿ ಜಾಸ್ತಿ, ಮತ್ತು ಬೇಗ ಬೇಯಲಿಕ್ಕೆ ನಾವು ಆ್ಯಕ್ಚುಲಿ ತುಪ್ಪ ಹಾಕಿದ್ದಲ್ಲ, ಹಾಗಾಗಿ ಬೇಗ ಬೇಯ್ತದೆ ಅಂತ ಹೌದು. ಈಗ ನಾನು ಅವ್ರದ್ದು ಗೀ ರೋಸ್ಟ್ ಮಸಾಲೆ ಹಾಕಿ. ಗೀ ರೋಸ್ಟ್ ಮಸಾಲೆ ಹಾಕೋದಾ? ಒಂದು 3 ಚಮಚ ಹಾಕಿ. ಓಕೆ. ನಾವು ಅಂದಾಜಿಗೆ ಹಾಕೋಲ್ಲ? ಅಂದಾಜು 3 ಚಮಚ ಆಗುವಷ್ಟು ಹಾಕಿ. ಸಾಕಾಗುತ್ತಾ? ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಡ್ಬೋದಲ್ಲ? ಎಕ್ಸ್ಟ್ರಾ ಏನು ಖಾರಕ್ಕೆ ಮೆಣಸು ಆ ಥರ ಏನು ಹಾಕಿಲ್ಲ? ಏನು ಹಾಕ್ಲಿಕ್ಕಿಲ್ಲ, ನಾನು ಅವರ ಮಸಾಲೆಯನ್ನೇ ಹಾಕ್ಲಿಕ್ಕೆ. ಈಗ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು. ಇದು ಫಸ್ಟಿಗೆ ಸಹ ಹಾಕಿದ್ರೆ ಆಗ್ತದೆ, ತುಪ್ಪ ಫ್ರೈ ಮಾಡೋಕ್ಕಿಂತ ಮೊದಲು ಮಸಾಲೆ ಹಾಕೋ ಮುಂಚೆ ಕೂಡ ಮತ್ತೆ ಸಹ ಹಾಕ್ಬೋದು. ಕರಿಬೇವು ಮತ್ತು ಮತ್ತೆ ಬೆಳ್ಳುಳ್ಳಿದು. ಓಕೆ. ಹಾಂ, ಆ ಥರ ಬೆಳ್ಳುಳ್ಳಿ ಒಂದೊಂದು ಪೀಸ್ ಬಾಯಿಗೆ ಹಾಕಿದಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತಲ್ಲ? ನಾವು ಬೆಳ್ಳುಳ್ಳಿದು ಪೇಸ್ಟ್ ಕೂಡ ಹಾಕಿದ್ದೇವೆ, ಮತ್ತು ಈ ಥರ ಇಡೀ ಬೆಳ್ಳುಳ್ಳಿ ಕೂಡ ಮತ್ತೆ ಹಾಕಿದರೆ ಮತ್ತೆ ಸಹ ಒಳ್ಳೆಯ ಟೇಸ್ಟ್ ಬರ್ತದೆ, ಚೆನ್ನಾಗಿರುತ್ತೆ. ಬೇವು ಸೊಪ್ಪಿದು. ಹಾಂ, ಅದೇ ಅದೇ. ಅಂದರೆ ಇದೇನು ಒಗ್ಗರಣೆ ಟೈಪ್ ಏನು ಮಾಡಬೇಕು ಅಂತಿಲ್ಲ, ಇಲ್ಲ, ಈ ಥರ ತುಪ್ಪದಲ್ಲಿ ಫ್ರೈ ಮಾಡುವಾಗಲೇ ಹಾಕಬೇಕು. ಓಕೆ ಓಕೆ. ಇದು ನಾವು ಬೇಕಿದ್ರೆ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಇಲ್ಲದ್ರೆ ಈ ಥರ ತುಪ್ಪದಲ್ಲೇ ಫ್ರೈ ಮಾಡಿ. ನೀರು ಹಾಕಿದ್ರೆ ಸಹ ಒಳ್ಳೇದಾಗ್ತದೆ. ಹಾಂ, ಸ್ವಲ್ಪ ನೀರು ಸ್ವಲ್ಪ ಗಸಿ ಟೈಪ್ ಬೇಕಾದರೆ ಈ ಥರ ಮಾಡ್ಕೊಳ್ಬೋದಲ್ಲ? ಚೆನ್ನಾಗಿ ಬಂದಿದೆ ನೋಡಿ. ಆಲ್ಮೋಸ್ಟ್ ನೀರು ಹಾಕಬೇಕು ಅಂತೇಳಿ ಇಲ್ಲ. ಓಕೆ, ಸಾಕಾಗುತ್ತಾ? ಸಾಕು, ಆಲ್ಮೋಸ್ಟ್ ರೆಡಿ. ಓಕೆ, ಹಾಗಾದರೆ ಹಾಕೊಂಡಿಲ್ಲ? ಎಸ್. ಹಾಗಾದರೆ ಇದು ನೋಡಿ ಎಷ್ಟು ಈಸಿ ಅಂತ, ಒಂದು 5 ನಿಮಿಷದಲ್ಲಿ ಎಲ್ಲ ರೆಡಿ ಇದ್ದರೆ 5 ನಿಮಿಷದಲ್ಲಿ ಆಗುವಂಥದ್ದಲ್ಲ, ಚೆನ್ನಾಗಿರುತ್ತೆ. ಈಗ ಮಾತ್ರ ಇದಕ್ಕೆ ಏನು ಮಧ್ಯಾಹ್ನದ ಹೊತ್ತಿಗಾದರೆ ಊಟಕ್ಕೆ ಉಪ್ಪಿಟ್ರೆ ಎಲ್ಲದಕ್ಕೆ ಸಾಕು, ಊಟಕ್ಕೆ, ದೋಸೆಗೆ, ಚಪಾತಿಗೆ ಕೂಡ ಚೆನ್ನಾಗಿರುತ್ತೆ. ಓಕೆ, ಹಾಗಾದರೆ ಈಗ ಸರ್ವ್ ಮಾಡೋ ಟೈಮಲ್ಲ? ಓಕೆ, ಈಗ ಸರ್ವ್ ಮಾಡುವ. ಓಕೆ, ಸರ್ವ್ ಮಾಡಲಿಕ್ಕೆ ನೀವು ಆಯ್ತು ನಾನು ಆಗಲೇ ಹೇಳಿದಾಗೆ ನೀರು ದೋಸೆ ತಗೊಂಡು ಬಂದಿದ್ದೀರಲ್ಲ? ಓಕೆ. ಓಕೆ, ಪ್ರಾನ್ಸ್ ಘೀ ರೋಸ್ಟ್ ರೆಡಿ ಅಲ್ಲ? ಗಮದಾಗಿ ಕಾಣ್ತಾ ದೋಸೆ, ನೀವು ಜೊತೆಗೆ ನೀರು ದೋಸೆ ಕೂಡ ತಂದಿದ್ದೀರಲ್ಲ, ಚೆನ್ನಾಗಿದೆ. ಪ್ರಾನ್ಸ್ ಜೊತೆ ಈ ಥರ ನೀರು ದೋಸೆ ಇದ್ದರೆ ಫುಲ್ ಖಾಲಿ ಮಾಡ್ಬೋದಲ್ಲ? ಓಕೆ, ಶಕೀಲಾ ಮ್ಯಾಮ್ ಸಾಕಾಗಿರುವಂತಹ ಪ್ರಾನ್ಸ್ ಘೀ ರೋಸ್ಟ್ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ನೀರು ದೋಸೆ ಕೂಡ ತಂದಿದ್ದಾರೆ. ನೀರು ದೋಸೆ ಮತ್ತು ಪ್ರಾನ್ಸ್ ಘೀ ರೋಸ್ಟು ಪಕ್ಕಾ ಮ್ಯಾಚಿಂಗ್ ಅಂತ ಹೇಳಿದರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀವಿ. ಪ್ರಾನ್ಸ್ ಘೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲು ಶುಚೀಕರಿಸಿದ ಸಿಗಡಿ ಮೀನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, 2 ರಿಂದ 3 ಚಮಚದಷ್ಟು ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿದ ಸಿಗಡಿ ಮೀನನ್ನು ಹಾಕಿ ಹುರಿಯಿರಿ. ಮೀನು ಸ್ವಲ್ಪ ಬೆಂದ ನಂತರ 2 ರಿಂದ 3 ಚಮಚದಷ್ಟು ಘೀ ರೋಸ್ಟ್ ಮಸಾಲ, 6 ರಿಂದ 8 ಎಸಳು ಹೆಚ್ಚಿದ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಪ್ರಾನ್ಸ್ ಘೀ ರೋಸ್ಟ್ ನೀರ್ ದೋಸೆಯೊಂದಿಗೆ ಸವಿಯಲು ಬಲು ಚೆನ್ನ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.